ರಾಷ್ಟ್ರೀಯ ಹೆದ್ದಾರಿ ನೂತ ಅಚ್ಪತೊರ್ಮೆತ ಬಿಕರ್ನಕಟ್ಟೆ ಸಾಣೂರು ಹೆದ್ದಾರಿ ಕಾಮಗಾರಿದ ಪ್ರಗತಿ ಪರಿಶೀಲನೆಯನ್ನು ಸಂಸದರು ನಳಿನ್ ಕುಮಾರ್ ಕಟೀಲ್ ಗುರುವಾರ ಕಾಣೆ ನಡಪಾಯಿರು. ಬಿಕರ್ನಕಟ್ಟೆ ಸಾಣೂರುದ 45 ಕಿಲೋಮೀಟರ್ ತಾದಿ ಕಾಮಗಾರಿದ ಪ್ರಗತಿದ ಬಗೆಟ್ ಸಂಸದರು ನಳಿನ್ ಕುಮಾರ್ ಕಟೀಲ್ ಅಧಿಕಾರಿಗಳ ವಿವರ ಪಡೆಯೊಂದು ಕಾಮಗಾರಿನ ವೀಕ್ಷಣೆ ಮಲ್ತಿರು. ಆಗಿಲ್ಲ ಸರ್, ಆ ಕಡೆ ಕ್ಲಿಯರ್ ಆಗಿದೆ. ಅಲ್ಲಿ ಮೇನ್ ಕ್ಯಾರೇಜ್ ಮಾತ್ರ ಆಗಿದೆ. ಸರ್ವಿಸ್ ರೋಡ್ ಮೇನ್ ಕ್ಯಾರೇಜ್ ಸರ್ ಈ ಪ್ರಾಬ್ಲಮ್ ಸರಿ ಸರ್. ಬಿಕರ್ನಕಟ್ಟೆ ಸಾಣೂರು ಹೆದ್ದಾರಿದ ಕಾಮಗಾರಿ ಬಿರ್ಸರು ನಡತೊಂದುಂಡು. ಒಟ್ಟು 45 ಕಿಲೋಮೀಟರ್ 22 ಕಿಲೋಮೀಟರ್ ದಾತು ಬೇಲೆ ಆತನು. ಕೆಲವು ಕಡೆಟು ಭೂಸ್ವಾಧೀನ ಪ್ರಕ್ರಿಯೆಡು ಸಮಸ್ಯೆ ಬೊಕ್ಕ ಕೆಲವು ಕಡೆಟು ತಾಂತ್ರಿಕ ಸಮಸ್ಯೆಲುಂಡು. ಇದನ್ನು ಮಾತ್ರ ಸರಿ ಮಲ್ತದು 2024 ಉಲಾಯ್ಡು ಕಾಮಗಾರಿ ಮುಗಿಪಾವ. 15 ದಿನಕ್ಕೊರ ತಾನು ಸ್ವತಃ ಕಾಮಗಾರಿದ ಬಗೆಟ್ಟು ವಿವರ ಪಡೆಯುವನ್ವೇ ಪಂಡದು ಸಂಸದರು ನಳಿನ್ ಕುಮಾರ್ ಕಟೀಲ್ ತೆರಿಪಾಯರು. ಕಾಮಗಾರಿಗಳು ಈಗ ವೇಗಗತಿಯಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರು 22 ಕಿಲೋಮೀಟರ್ಗಳಷ್ಟು ಕಂಪ್ಲೀಟ್ ಆಗಿ ರಸ್ತೆ ಪೂರ್ಣಗೊಳ್ಳುವಂಥ ಹಂತದಲ್ಲಿದೆ. ಬಹು ವರ್ಷಗಳ ಬೇಡಿಕೆಯ ರಸ್ತೆ ಇದು. ಈ ರಸ್ತೆಯ ಬೇಡಿಕೆಯನ್ನು ಪೂರೈಸುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ, ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ. ಸುಮಾರು 1,200 ಕೋಟಿಗಳು ರೂಪಾಯಿಗಳ ಕಾಮಗಾರಿಗಳು ನಡೀತಾ ಇದ್ದಾವೆ. ಈ ಕಾಮಗಾರಿ ಬೇರೆ ಬೇರೆ ಕಾರಣದಿಂದ ಇವತ್ತು ಕೆಲವು ಕಡೆಗಳು ನಿಂತಿದ್ದಾವೆ ಕಾನೂನಾತ್ಮಕ ಸಮಸ್ಯೆಯಿಂದ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ಜನರ ಕಾಂಪನ್ಸೇಷನ್ಗಳ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು. ಅದರ ಮಧ್ಯೆ ಈಗ ಇರ್ತಕ್ಕಂಥ ಕಾಮಗಾರಿಯ ವೇಗ ತಗೋಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಇವತ್ತು ವಿಸಿಟ್ ಮಾಡಿದೆ. ಇವತ್ತು ದಿಲೀಪ್ ಬಿಲ್ಡ್ಕಾನ್ ಅವರು ಇದೊಂದು ಭಾಳ ಚೆನ್ನಾಗಿರ್ತಕ್ಕಂಥ ಕಾಮಗಾರಿ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಅನುಭವಿ ತಂಡ ಅದು. ಬೆಂಗಳೂರು ಮೈಸೂರಿನ ದಶಪಥ ರಸ್ತೆಯನ್ನು ಮಾಡಿರ್ತಕ್ಕಂಥ ಟೀಮ್ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಇನ್ನಷ್ಟು ವೇಗ ಕೊಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ಮತ್ತು ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಈ ಭಾಗವನ್ನು ಇವತ್ತು ವೀಕ್ಷಣೆ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳಿದ್ದಾವೆ. ಮಳೆಗಾಲ ಬರೋದ್ರಿಂದ ಡ್ರೈನ್ನ ಸಮಸ್ಯೆ, ನೀರಿನ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು ಬರ್ಬೋದು. ಆ ಸಮಸ್ಯೆಗಳನ್ನು ಎಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ದೇವೆ ಮತ್ತು ಅವರಿಗೆ ಆದೇಶ ಮಾಡಿದೆವು, ತಕ್ಷಣ ಇಂಥ ಸಮಸ್ಯೆಗಳಿರ್ತಕ್ಕಂಥ ಪ್ರದೇಶವನ್ನು ಬೇಗ ಕ್ಲಿಯರ್ ಮಾಡಬೇಕು ಅಂತ. ನನಗನ್ನಿಸ್ತದೆ ಕಳೆದ 9 ವರ್ಷದಲ್ಲಿ ಈ ಜಿಲ್ಲೆಗೆ ಅನುದಾನದ ಮಹಾಪೂರ ಹರಿದು ಬಂದಿದೆ. ನಮ್ಮ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ 38,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಸುಮಾರು ರಸ್ತೆ ಕಾಮಗಾರಿಗೆ 10,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಬಿಕರ್ನಕಟ್ಟೆ ಸಾಣೂರು ರಸ್ತೆ ವೇಗ ಪಡ್ಕೊಂಡಿದೆ ಮತ್ತು ಪ್ಲಾಸ್ಟಿಕ್ ಪಾರ್ಕ್ ಈ 3ಕ್ಕೆ ಅನುಮೋದನೆ ಕರೆದು ಕಾಮಗಾರಿಗಳು ಪ್ರಾರಂಭ ಆಗಿದೆ. MRPLನ 3rd ಫೇಸ್ಗಳಾಗಿದ್ದಾವೆ. ಏರ್ಪೋರ್ಟನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಕಾರ್ಯಗಳು, ರನ್ವೇಯನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಪೋರ್ಟನ್ನು ಸ್ಮಾರ್ಟ್ ಪೋರ್ಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ನೀವು ತೆಗೆದು ನೋಡಿ, ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ 9 ವರ್ಷಗಳಲ್ಲಿ ಇಷ್ಟು ದೊಡ್ಡ ಕಾಮಗಾರಿಗಳು, ಇಷ್ಟು ಪ್ರಾಜೆಕ್ಟ್ ಬಂದಿರತಕ್ಕಂಥದ್ದು ಯಾವತ್ತೂ ಇಲ್ಲ. ನಾನು MP ಆದಮೇಲೆ ಇಲ್ಲಿ ಪಾಸ್ಪೋರ್ಟ್ ಇರಲಿಲ್ಲ, ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಮಾಡಿದ್ದೇವೆ. ಕೊಂಕಣ ರೈಲ್ವೆ ಡಿವಿಷನ್ ಕಾರವಾರದಲ್ಲಿತ್ತು, ಅದು ಮಂಗಳೂರಿಗೆ ತರ್ತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ರಬ್ಬರ್ ಬೋರ್ಡ್ನ ವಿಭಾಗೀಯ ಇದನ್ನು ಕಾರ್ಯಾಲಯವನ್ನು ಪುತ್ತೂರಿಗೆ ತರ್ತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಈಗ 10 ಯೋಜನೆಗಳ ಅಡಿಯಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಕಾಮಗಾರಿಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಒಂದು ಬಿಕರ್ನಕಟ್ಟೆ ಸಾಣೂರು. ನಾನು ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ 10 ಸಮಸ್ಯೆಗಳಿತ್ತು, ಎಕ್ವೇಷನ್ ಸಮಸ್ಯೆ, ಜನರ ಸಮಸ್ಯೆಗಳು, ಬಾರ್ಕೆ, ಅದೆಲ್ಲದಕ್ಕೂ ಅವರು ಸ್ವತಃ ನಿಂತು ಇದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಕಾಮಗಾರಿಗೆ ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಚುನಾವಣೆಯ ಕಾರ್ಯದ ಒತ್ತಡದಿಂದ ನಮಗೆ ಅಷ್ಟು ಗಮನಿಸಲಿಕ್ಕೆ ಆಗಲಿಲ್ಲ. ಈಗ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. 2024 ಈ ಕಾಮಗಾರಿ ಮುಗಿಬೇಕು ಅಂತ ನಮಗೂ ಇದೆ, ಕೇಂದ್ರ ಸರ್ಕಾರಕ್ಕಿದೆ, ದಿಲೀಪ್ ಬಿಲ್ಡ್ಕಾನ್ ಅವರಿಗಿದೆ. ನಾವು ಇದು ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಇನ್ನು ಮುಂದಕ್ಕೆ ವೇಗವನ್ನು ತಗೋತೀವಿ. ಎಲ್ಲ ಕಾಮಗಾರಿಗಳನ್ನು, ರಾಷ್ಟ್ರೀಯ ಹೆದ್ದಾರಿಯ ಎಲ್ಲ ಕಾಮಗಾರಿಗಳನ್ನು 15 ದಿನಕ್ಕೊಂದ್ಸರಿ ನಾನೇ ಖುದ್ದು ರಿವ್ಯೂ, ಹಿಂದೆ ಹೇಗೆ ಮಾಡ್ತಿದ್ನ ಅದೇ ರೀತಿಯಲ್ಲಿ ಮುಂದಕ್ಕೆ ಮಾಡ್ತೇನೆ. ರೈಲ್ವೆ ಪ್ರಾಜೆಕ್ಟ್ಗಳು ಈಗಾಗಲೇ 8ನೇ ತಾರೀಕು ನಾವು ಮೀಟಿಂಗ್ ಕರೆದಿದ್ದೇನೆ. 9ನೇ ತಾರೀಕು ಮೀಟಿಂಗ್ ಕರೆದಿದ್ದೇನೆ. ರೈಲ್ವೆ ಹಿಂದೆ 3 ತಿಂಗಳಿಗೆ ಒಂದ್ಸಾರಿ ಮೀಟಿಂಗ್ಗಳಾಗ್ತಿತ್ತು. ಎಲ್ಲ ರೈಲ್ವೆ ವಿಭಾಗೀಯ ಮೀಟಿಂಗ್ಗಳನ್ನು ಮಂಗಳೂರಲ್ಲಿ ಕರೆಯೋದ್ರ ಮುಖಾಂತರ ಅದಕ್ಕೂ ವೇಗ
ಕೊಡುವಂಥ ಕೆಲಸ ಕಾರ್ಯ. ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರು ಭರತ್ ರಾಜ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ, ಎನ್ಎಚ್ಎಐದ ಭೂಸ್ವಾಧೀನ ಅಧಿಕಾರಿ ವಿನಯ್, ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆತ್ತಾರೆ.